ಬ್ಯಾನರ್ ಹರಿದು ಹಾಕಿದವರು ಯಾರು? ಈ ಪುತ್ತಿಲ ಪರಿವಾರದ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವ. ಬಿಜೆಪಿ ನಾಯಕರು ಕಾರ್ಯಕರ್ತರನ್ನು ಗೆಲ್ಲಿಸ್ತೇವೆ, ಪುತ್ತಿಲ ಅವರು ಅಗತ್ಯ ಇಲ್ಲ ಅನ್ನೋ ಸಂದೇಶವನ್ನು ಕೂಡ ಕೊಟ್ಟಂತೆ ಆಗಿದೆ. ಪುತ್ತಿಲ ಪರಿವಾರವನ್ನು ಬರ್ಖಾಸ್ತು ಮಾಡಿ ಬನ್ನಿ, ಜೊತೆಯಾಗಿ ಕೆಲಸ ಮಾಡಿ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ರು. ಬಿಜೆಪಿಯಲ್ಲಿ ಟಿಕೆಟ್ ಸಿಗುವುದು ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಅಷ್ಟು ಸುಲಭ ಅಲ್ಲ ಅಂತಕ್ಕಂಥ ಸಂದೇಶ ಸ್ಪಷ್ಟವಾಗಿ ಸಿಕ್ಕಿದೆ. ಬಿಜೆಪಿ ಟಿಕೆಟ್ ಕೊಡದೇ ಇದ್ದರೂ ಪಕ್ಷೇತರರಾಗಿ ನಿಲ್ಲುವುದು ಗ್ಯಾರಂಟಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದೆ. ಫೀಲ್ಡಲ್ಲಿ ತೊಂದರೆಯನ್ನು ಅನುಭವಿಸುವುದು ಮಾತ್ರ ಕಾರ್ಯಕರ್ತ. ವೀಕ್ಷಕರೇ ನಮಸ್ಕಾರ, ಇದು ಹೊಸ ವಿಷಯ ಮಾತಾಡುವ ಸಮಯ. ನಾನು ಗಣೇಶ್. ಪುತ್ತೂರಲ್ಲಿ ಪುತ್ತಿಲ ಪರಿವಾರ ಮತ್ತೆ ಸುದ್ದಿಯಲ್ಲಿದೆ. ಶ್ರೀನಿವಾಸ ಕಲ್ಯಾಣೋತ್ಸವದ ಸಿದ್ಧತೆಯಲ್ಲಿದ್ದಂತಹ ಪುತ್ತಿಲ ಪರಿವಾರ ಇದೀಗ ದೇವರ ಮೊರೆಯನ್ನು ಹೋಗಿದೆ. ಇದಕ್ಕೆ ಕಾರಣ ಆಗಿರೋದು ಬಲ್ನಾಡಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವದ ಬ್ಯಾನರನ್ನು ಹಾಕಿದ್ರು. ಈ ಬ್ಯಾನರನ್ನು ಹರಿದು ಹಾಕಲಾಗಿದೆ. ಹೀಗಂತ ಆಕ್ರೋಶಗೊಂಡಿರುವ ಪುತ್ತಿಲ ಪರಿವಾರ ಉಳ್ಳಾಲ್ತಿ ದೇವಸ್ಥಾನಕ್ಕೆ ಹೋಗಿ ದೇವರ ಮೊರೆಯನ್ನು ಹೋಗಿದ್ದಾರೆ. ಯಾರು ಈ ಕೃತ್ಯವನ್ನು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಅರುಣ್ ಕುಮಾರ್ ಪುತ್ತಿಲ ಸೇರಿದಂತೆ ಅವರ ಪರಿವಾರದವರು ಎಲ್ಲರ ಜೊತೆಯಾಗಿ ಹೋಗಿ ಉಳ್ಳಾಲ್ತಿ ನಡೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಕಳೆದ 2 ವರ್ಷದಿಂದ ಆ ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕಾರ್ಯಕ್ರಮವನ್ನು ಸಾರ್ವಜನಿಕರ ಸಹಯೋಗದ ಜೊತೆಗೆ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ನಮಗೆಲ್ಲರಿಗೂ ಅತ್ಯಂತ ನೋವನ್ನು ತಂದಿದೆ. ಯಾವ ಧಾರ್ಮಿಕ ಆಚರಣೆಯನ್ನು ಕೂಡ ಮಾಡೋದಕ್ಕೆ ವಿರೋಧ ಮಾಡಿರತಕ್ಕಂಥ ಬೆಳವಣಿಗೆಗಳು ಮುಂದಿನ ದಿವಸಗಳಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ದುರಂತ ಸನ್ನಿವೇಶವನ್ನು ತಂದುಕೊಡ್ತದೆ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಯಾರು ಅದನ್ನು ಮಾಡಿದ್ದಾರೆ, ದುಷ್ಕರ್ಮಿಗಳು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಬ್ಯಾನರ್ ಹರಿದು ಹಾಕಿದವರು ಯಾರು? ಈ ಕುತೂಹಲ ಈಗ ಪುತ್ತೂರಿನ ಜನರಲ್ಲೂ ಕೂಡ ಇದೆ. ಒಂದು ಕಡೆ ಅಟಲ್ ವಿರಾಸತ್ ಮುಗಿಯಿತು. ಪುತ್ತಿಲ ಪರಿವಾರ ಸಾಮೂಹಿಕ ವಿವಾಹ, ಶ್ರೀನಿವಾಸ ಕಲ್ಯಾಣೋತ್ಸವದ ಹೆಸರೇ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಜೊತೆಗೆ ಹಿಂದವಿ ಸಾಮ್ರಾಜ್ಯೋತ್ಸವ ಈ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ಇದೆ. ಈಗ ಪುತ್ತೂರಿನ ಜನ ಮಾತಾಡ್ತಾ ಇದ್ದಾರೆ, ಇದು ಅಟಲ್ ವಿರಾಸತ್ ಕಾರ್ಯಕ್ರಮ ನಡೀತಲ್ಲ, ಇದಕ್ಕೆ ಪ್ರತಿಯಾಗಿ ಪುತ್ತಿಲ ಪರಿವಾರದ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವ? ಹೀಗಂತ ಪ್ರಶ್ನೆ ಶುರುವಾಗಿದೆ. ಇದಕ್ಕೆ ಕಾರಣ ಆಗಿರೋದು ಅಟಲ್ ವಿರಾಸತ್ ಕಾರ್ಯಕ್ರಮ, ಬಿಜೆಪಿಯ ಕಾರ್ಯಕ್ರಮ. ಅದರ ಹಂತದಲ್ಲೇ ಅಂದರೆ ಅಟಲ್ ವಿರಾಸತ್ ಕಾರ್ಯಕ್ರಮ ಮುಗಿದ ತಕ್ಷಣದಲ್ಲೇ ಹಿಂದವಿ ಸಾಮ್ರಾಜ್ಯೋತ್ಸವ ನಡೀತಾ ಇರೋದು, ಪುತ್ತಿಲ ಪರಿವಾರ ಕಾರ್ಯಕ್ರಮ ಮಾಡ್ತಾ ಇರೋದು. ಇದೊಂದು ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಪರಿಗಣನೆ ಆಗುವುದಕ್ಕೆ ಕಾರಣ ಆಗಿರೋದು ಹತ್ತಿರದಲ್ಲೇ ನಡೀತಾ ಇರುವಂತಹ ಕಾರ್ಯಕ್ರಮ. ಈಗ ಅಟಲ್ ವಿರಾಸತ್ ಕಾರ್ಯಕ್ರಮದ ಕೆಲವು ಸಂದೇಶಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಅಟಲ್ ವಿರಾಸತ್ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರನ್ನು ಗೆಲ್ಲಿಸ್ತೇವೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಪುತ್ತಿಲ ಅವರು ಅಗತ್ಯ ಇಲ್ಲ ಅನ್ನೋ ಸಂದೇಶವನ್ನು ಕೂಡ ಕೊಟ್ಟಂತೆ ಆಗಿದೆ. ಬಿಜೆಪಿಯ ನಾಯಕರು ಅಟಲ್ ವಿರಾಸತ್ ಕಾರ್ಯಕ್ರಮದಲ್ಲಿ ನೀಡಿರುವಂತಹ ಹೇಳಿಕೆಗಳನ್ನು ಒಮ್ಮೆ ಕೇಳಿಕೊಂಡು ಬರೋಣ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿದ್ರು ಕೂಡ ಪುತ್ತೂರಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೇನೆ, ನಾವು ಎಲ್ಲರೂ ಸೇರಿ ಗೆಲ್ಲಿಸ್ತೇವೆ ಅಂತ. ಅದಕ್ಕಾಗಿ ನಾನು ವೇದಿಕೆಯಲ್ಲಿರುವಂತ ಎಲ್ಲರೂ ಕಾರ್ಯಕರ್ತರೇ, ವಿಜಯೇಂದ್ರರಿಂದ ಹಿಡಿದು ಅಲ್ಲಿ ಕೂತಂತ ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕಾರ್ಯಕರ್ತರಾಗಿ ಪ್ರಾಯಶಃ ಪುತ್ತೂರಿಗೆ ಇದು ಅತ್ಯಂತ ಒಂದು ಹತ್ತಿರದ ಸಂದೇಶ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಪುತ್ತೂರಿನ ಕಾರ್ಯಕರ್ತ ಯಾವತ್ತು ಪಲಾಯನ ಮಾಡುವುದಿಲ್ಲ, ಇದೇ ನೆಲದಲ್ಲಿ ನಿಂತು ಹೋರಾಟ ಮಾಡ್ತಾನೆ. ಅಟಲ್ ಬಿಹಾರಿ ವಾಜಪೇಯಿಯವರ ಆ ಮಾತಿಗೆ ಬೆಲೆಯನ್ನು ಕೊಟ್ಟು ಮತ್ತೆ ಈ ಕ್ಷೇತ್ರವನ್ನು ಗೆಲ್ಲಿಸ್ತಾನೆ. ಆ ಶಪಥ ಇಲ್ಲಿಂದ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ. ಬಿಜೆಪಿ ನಾಯಕರ ಈ ಹೇಳಿಕೆಯಿಂದ ಸ್ಪಷ್ಟ ಆಗ್ತಾ ಇರೋದು ಪುತ್ತಿಲ್ ಅವರು ಬಿಜೆಪಿಗೆ ಅನಿವಾರ್ಯ ಅಲ್ಲ ಅಂತಕ್ಕಂತಹ ಸಂದೇಶವನ್ನು ಪರೋಕ್ಷವಾಗಿ ಅಟಲ್ ವಿರಾಸತ್ ಕಾರ್ಯಕ್ರಮದಲ್ಲಿ ನೀಡಿದ್ದು ಆಗಿದೆ. ಬಿಜೆಪಿ ನಾಯಕರು ಅಟಲ್ ವಿರಾಸತ್ ಅಲ್ಲಿ ನೀಡಿರುವಂತಹ ಸಂದೇಶವನ್ನೇ ಗಮನಿಸುವುದೇ ಆಗಿದ್ರೆ ಪುತ್ತಿಲ ಅವರಿಗೆ ಬಿಜೆಪಿಯ ಬಾಗಿಲು ಆದಷ್ಟು ಕ್ಲೋಸ್ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಿದೆ. ಅಟಲ್ ವಿರಾಸತ್ ಕಾರ್ಯಕ್ರಮಕ್ಕೆ ಪುತ್ತಿಲ ಅವರು ಭಾಗವಹಿಸದೆ ಇರೋದಕ್ಕೆ ಕಾರಣ ಏನು? ಇದನ್ನು ಪುತ್ತಿಲ ಪರಿವಾರದವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಬಂದರು. ನಮಗೆ ಅಲ್ಲಿಂದ ಒಂದು ಕರೆ ಕೂಡ ಬಂದಿಲ್ಲ, ಈ ಕಾರಣಕ್ಕೆ ನಾವು ಭಾಗವಹಿಸ್ತಿಲ್ಲ, ಹೀಗಂತ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದರು ಪುತ್ತಿಲ ಪರಿವಾರದ ಅವರು. ಇದರ ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಸರಿಯಾದ ಸ್ಥಾನಮಾನ ಬಿಜೆಪಿಯಲ್ಲಿ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ನೇರವಾಗಿ ಪ್ರಶ್ನೆಯನ್ನು ಕೇಳುವಂತಹ ಕೆಲಸವನ್ನು ಅರುಣ್ ಕುಮಾರ್ ಬೆಂಬಲಿಗರು ಮಾಡ್ತಾ ಇದ್ದರು ಬಿಜೆಪಿ ನಾಯಕರ ಜೊತೆ. ಇದಕ್ಕೆ ಉತ್ತರವೂ ಕೂಡ ಕೊಡ್ತಾ ಇದ್ದರು. ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಅಟಲ್ ವಿರಾಸತ್ ಕಾರ್ಯಕ್ರಮದಲ್ಲಿ ಪುತ್ತಿಲ ಅವರು ಭಾಗವಹಿಸಿಲ್ಲ ಅನ್ನೋದು ಸ್ಪಷ್ಟವಾದ ಉತ್ತರವನ್ನು ಪುತ್ತಿಲ ಪರಿವಾರ ಕೊಡ್ತಾನೆ ಬಂತು. ಪುತ್ತಿಲ ಅವರಿಗೆ ಸ್ಥಾನಮಾನದ ವಿಚಾರ ಈ ಚರ್ಚೆಗೆ ಬರುವುದಕ್ಕೆ ಕಾರಣ ಆಗಿರೋದು
ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಂಡಾಯ ಎದ್ದು ಪುತ್ತಿಲ ಅವರು ಚುನಾವಣೆಗೆ ನಿಲ್ತಾರೆ. ಬಿಜೆಪಿ ಸೋಲೋದಕ್ಕೆ ಇದು ಪ್ರಮುಖ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ಆ ನಂತರದಲ್ಲಿ ಲೋಕಸಭಾ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯದ ನಾಯಕರು ಸೇರಿಕೊಂಡು ಮಾತುಕತೆ ಆಡಿ ಅರುಣ್ ಕುಮಾರ್ ಪುತ್ತಿಲ ಪರಿವಾರ ಬಿಜೆಪಿ ಜೊತೆ ಸೇರಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸಿತು. ಆ ನಂತರದಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟ ಅವರು ದೊಡ್ಡ ಮತದೊಂದಿಗೆ ಗೆದ್ದು ಬಂದರು. ಇದಕ್ಕೆ ಕಾರಣ ಜೊತೆಯಾಗಿ ಕೆಲಸ ಮಾಡಿದ್ದು ಕೂಡ ಅನ್ನೋದನ್ನು ಬಿಜೆಪಿ ಪರಿಗಣಿಸಿ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಸ್ಥಾನಮಾನವನ್ನು ಕೊಡಬೇಕಾಗಿತ್ತು. ಹೀಗೆ ಸ್ಥಾನಮಾನವನ್ನು ಕೊಡದೇ ಇರುವ ಕಾರಣಕ್ಕಾಗಿ ಅರುಣ್ ಕುಮಾರ್ ಬೆಂಬಲಿಗರು ಆಕ್ರೋಶವನ್ನು, ಸಿಟ್ಟನ್ನು ವ್ಯಕ್ತಪಡಿಸ್ತಾ ಬಂದರು. ಜೊತೆಗೆ ಅಟಲ್ ವಿರಾಸತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಅಂತಕ್ಕಂಥ ಉತ್ತರವನ್ನು ಕೂಡ ಅರುಣ್ ಕುಮಾರ್ ಬೆಂಬಲಿಗರು ಕೊಡ್ತಾ ಬಂದರು. ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವ ಕಾರ್ಯಕರ್ತರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಕಿಶೋರ್ ಬೊಟ್ಯಾಡಿಯವರು ಪುತ್ತಿಲ ಪರಿವಾರವನ್ನು ಬರ್ಖಾಸ್ತು ಮಾಡಿ ಬನ್ನಿ, ಜೊತೆಯಾಗಿ ಕೆಲಸ ಮಾಡಿ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದರು. ಇದು ಪುತ್ತಿಲ ಬೆಂಬಲಿಗರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ಜೊತೆಗೆ ಪುತ್ತಿಲ ಪರಿವಾರ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೂಡ ಕೊಟ್ಟಿದೆ. ಪುತ್ತಿಲ ಪರಿವಾರ, ನಾವು ಪುತ್ತಿಲ ಪರಿವಾರವನ್ನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಪುತ್ತಿಲ ಪರಿವಾರ ಅಂತ ಕೆಲಸ ಮಾಡ್ತಾ ಇಲ್ಲ, ಬಿಜೆಪಿಯ ಜೊತೆಗೆ ಜಂಟಿಯಾಗಿ ಕೆಲಸವನ್ನು ಮಾಡ್ತಾ ಇದ್ವಿ. ಆದರೆ ವೈಯಕ್ತಿಕವಾಗಿ ಒಬ್ಬ ನಾಯಕನಿಗೆ ಒಂದು ಟ್ರಸ್ಟ್ ಮಾಡಿಕೊಂಡು ಕೆಲಸವನ್ನು ಮಾಡುವಂಥದ್ದು ಸಹಜವಾಗಿ ಎಲ್ಲ ಕಡೆ ನಡೀತಾ ಇದೆ. ಈ ಕಾರಣಕ್ಕಾಗಿ ಪುತ್ತಿಲ ಪರಿವಾರ ಟ್ರಸ್ಟ್ ಅಂತಕ್ಕಂಥದ್ದನ್ನು ಮಾಡಿಕೊಂಡು ನಮ್ಮ ನಾಯಕ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನು ಅಂತಕ್ಕಂಥ ವಿಚಾರವನ್ನು ಪುತ್ತಿಲ ಬೆಂಬಲಿಗರು ಉತ್ತರವನ್ನು ಕೊಡ್ತಾನೆ ಬರ್ತಾ ಇದ್ದರು. ಆದರೆ ಪುತ್ತಿಲ ಅವರನ್ನು ಆರಂಭದಲ್ಲೇ ಅಟಲ್ ವಿರಾಸತ್ ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ಅವರನ್ನು ದೂರ ಇಡುವ ಪ್ರಯತ್ನಗಳು ಆರಂಭದಲ್ಲೇ ನಡೀತಾ ಇದೆ ಅಂತಕ್ಕಂಥ ಒಂದು ಆಕ್ರೋಶ, ಸಿಟ್ಟು ಪುತ್ತಿಲ ಬೆಂಬಲಿಗರಲ್ಲಿ ಇದೆ. ಪುತ್ತಿಲ ಅವರನ್ನು ಅಟಲ್ ವಿರಾಸತ್ ಕಾರ್ಯಕ್ರಮದ ಆರಂಭದಲ್ಲೇ ದೂರ ಇಡ್ತಾ ಬಂದು ಕಡೆ ಗಳಿಗೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಿಂದ ದೂರ ಆದರೆ ಬಿಜೆಪಿಯಲ್ಲಿ ಸಕ್ರಿಯ ಆಗಿಲ್ಲ ಅಂತಕ್ಕಂಥ ಉತ್ತರ ಕೊಡ್ಬೋದು, ಟಿಕೆಟ್ ತಪ್ಪಿಸ್ಬೋದು. ಈ ಕಾರಣಕ್ಕಾಗಿ ಬಿಜೆಪಿಯ ನಾಯಕರು ನಮ್ಮ ನಾಯಕರನ್ನು ಕರಿತಾ ಇಲ್ಲ ಅಂತಕ್ಕಂಥ ಉತ್ತರವನ್ನು ಅರುಣ್ ಕುಮಾರ್ ಪುತ್ತಿಲ ಅವರ ಬೆಂಬಲಿಗರು ಕೊಡ್ತಾನೆ ಇದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಈಗ ಸ್ಪಷ್ಟ ಆಗಿರುವಂಥದ್ದು, ಪುತ್ತಿಲ ಪರಿವಾರಕ್ಕೆ ಟೋಟಲಿ ಸ್ಪಷ್ಟ ಆಗಿರುವಂಥದ್ದು ಏನಂದರೆ, ಅಟಲ್ ವಿರಾಸತ್ ಕಾರ್ಯಕ್ರಮದ ಸಂದೇಶದ ನಂತರ ಬಿಜೆಪಿಯಲ್ಲಿ ಟಿಕೆಟ್ ಸಿಗುವುದು ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಅಷ್ಟು ಸುಲಭ ಅಲ್ಲ ಅಂತಕ್ಕಂಥ ಸಂದೇಶ ಸ್ಪಷ್ಟವಾಗಿ ಸಿಕ್ಕಿದೆ. ಈ ಕಾರಣದಿಂದ ಚುನಾವಣೆಗೆ ಇನ್ನೂ 2.5 ವರ್ಷ ಅವಧಿ ಇದೆ. ಅಲ್ಲಿ ತನಕ ತಾಲೀಮಿನಲ್ಲಿ ತೊಡಗಿಕೊಳ್ಬಹುದು, ಚುನಾವಣೆಯನ್ನು ಎದುರಿಸುವುದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೋದು. ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಕೊಡ್ತೀವಿ ಅಂದು ಕೊಡದೇ ಇದ್ದರೆ ಕಡೆಗಳಿಗೆಯಲ್ಲಿ ಚುನಾವಣೆಯನ್ನು ಎದುರಿಸುವುದು ಕಷ್ಟ ಆಗ್ಬೋದು. ಈಗ ಸ್ಪಷ್ಟವಾದ ಒಂದು ಸಂದೇಶ ಸಿಕ್ಕಿರೋದ್ರಿಂದ ಪುತ್ತಿಲ ಪರಿವಾರ ಚುನಾವಣೆಯನ್ನು ಎದುರಿಸುವುದಕ್ಕೆ ಸಿದ್ಧ ಆಗ್ತಾ ಇದೆ. ಈಗಾಗಲೇ ಪೋಸ್ಟರ್ನಲ್ಲಿ ಪುತ್ತೂರಿಗೆ ವಿಧಾನಸಭೆಗೆ 2028 ಪುತ್ತಿಲ ಅವರು ಬರ್ತಾರೆ ಅಂತಕ್ಕಂತಹ ಪೋಸ್ಟರ್ಗಳು ರಿಲೀಸ್ ಆಗ್ತಾ ಇದೆ. ಸ್ಪಷ್ಟವಾದ ಸಂದೇಶವನ್ನು ಪುತ್ತಿಲ ಪರಿವಾರ ಕೊಡ್ತಾ ಇದೆ. ಬಿಜೆಪಿ ಟಿಕೆಟ್ ಕೊಡದೇ ಇದ್ದರೂ ಪಕ್ಷೇತರರಾಗಿ ನಿಲ್ಲುವುದು ಗ್ಯಾರಂಟಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದೆ. ಈ ಮೂಲಕ 2028 ಚುನಾವಣೆಗೆ ಬಿಜೆಪಿ ಅಲ್ಲದೆ ಇದ್ದರೂ ಪಕ್ಷೇತರರಾಗಿ ಅರುಣ್ ಕುಮಾರ್ ಪುತ್ತಿಲ ಅವರು ಸ್ಪರ್ಧೆ ಮಾಡುವುದು ಪಕ್ಕಾ ಆಗ್ತಾ ಇದೆ. ಅಟಲ್ ವಿರಾಸತ್ನಲ್ಲಿ ಬಿಜೆಪಿ ನಾಯಕರು ಪುತ್ತೂರಲ್ಲಿ ಕಳೆದುಕೊಂಡದ್ದನ್ನು ಅಲ್ಲೇ ಪಡಿಬೇಕು ಅಂತಕ್ಕಂತಹ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಕೆಲವು ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಕಳೆದುಕೊಂಡಿದ್ದು ಏನು ಅಂತ ಸ್ಪಷ್ಟವಾಗದೆ ಏನನ್ನು ಹುಡುಕ್ತೀರಿ? ಹೀಗಂತ ಕೆಲವು ಕಾರ್ಯಕರ್ತರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪುತ್ತಿಲ ಪರಿವಾರ, ಬಿಜೆಪಿ ಇವುಗಳ ಜಟಾಪಟಿಯಿಂದ ತೊಂದರೆ ಅನುಭವಿಸೋದು ಮಾತ್ರ ಸಾಮಾನ್ಯ ಕಾರ್ಯಕರ್ತ. ಚುನಾವಣೆ ಎದುರಿಸುವಂತಹ ಸಂದರ್ಭದಲ್ಲಿ ಒಂದೇ ಸಿದ್ಧಾಂತ ಇಟ್ಟುಕೊಂಡು ಕೆಲಸ ಮಾಡುವಂತಹ ಕಾರ್ಯಕರ್ತ ಅನಿವಾರ್ಯವಾಗಿ 2 ಪಂಗಡವಾಗಿ ಬೇರೆ ಬೇರೆ ಆಗಿ ಕೆಲಸ ಮಾಡಬೇಕಾಗುತ್ತೆ. ಫೀಲ್ಡಲ್ಲಿ ತೊಂದರೆಯನ್ನು ಅನುಭವಿಸುವುದು ಮಾತ್ರ ಕಾರ್ಯಕರ್ತ. ಆತನಿಗೆ ತನ್ನ ನೋವನ್ನು ಹೇಳಿಕೊಳ್ಳೋದಕ್ಕೆ ಎಲ್ಲೂ ಕೂಡ ವೇದಿಕೆ ಸಿಗದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಪುತ್ತೂರಿನ ಕೇಸರಿ ಕೋಟೆ ನಾಯಕರ ಅಹಂನಿಂದ ನುಚ್ಚು ನೂರಾಗ್ತಿರೋದಂತೂ ಸತ್ಯ. ಇನ್ನೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.